ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಕಗ್ಗ ಸರಣಿ ಸಂಚಿಕೆ 201. ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ವರ ಹೊತ್ತೂರು. ಕಗ್ಗ ಮಾಲಿಕೆಯನ್ನು ನಿರಂತರವಾಗಿ ತಾವು ಕೇಳಲು ಹಿಂದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಚಲನೆ ವಿಶ್ವಾಸ್ತರಣೆ ಯದುವೆ ಮಾಯಾ ಭ್ರಮಣೆ ಸಲೆ ಬಗೆಯಲದ ಪರಬ್ರಹ್ಮ ವಿಸ್ಫುರಣೆ. ಚಲನೆ ವಿಶ್ವಾಸ್ತರಣೆ ಯದುವೆ ಮಾಯಾ ಭ್ರಮಣೆ ಸಲೆ ಬಗೆಯಲದು ಪರಬ್ರಹ್ಮ ವಿಸ್ಫುರಣೆ. ಥಳಥಳಿಗೆ ವಜ್ರದಲ್ಲಿ ನೈಜವಿರುವಂತೆಯೂ ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ. ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ. ಬಂಧುಗಳೇ, ಜಗತ್ತಿನಲ್ಲಿ ಒಂದು ಚಲನೆಯ ಶಕ್ತಿ ಇರುವುದನ್ನು ನಾವು ಕಂಡಿದ್ದೇವೆ. ಆ ಚಲನೆಯ ಶಕ್ತಿಯು ನಮ್ಮ ಗ್ರಹಿಕೆಗೆ ನಿಲುಕದ ವೇಗದ ಶಕ್ತಿಯಾಗಿದೆ. ಇದನ್ನೇ ನಾವೆಲ್ಲರೂ ಪರತತ್ವ ಎಂದು ಗುರುತಿಸಿಕೊಂಡಿದ್ದೇವೆ. ಈ ಜಗತ್ತಿನ ಚಲನೆ ಮತ್ತು ಅದರ ವಿಸ್ತಾರಗಳನ್ನೆಲ್ಲ ಒಂದು ಮಾಯಾಭ್ರಮಣೆ ಅಂತ ಗೋಚರವಾಗುವುದನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ. ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ವೈವಿಧ್ಯತೆಯ ಬದಲಾವಣೆಗಳು ಆಗುತ್ತಾ ಇರುತ್ತವೆ. ವಾಸ್ತವ ಮತ್ತು ಭ್ರಮೆಯ ನಡುವೆ ನಮ್ಮ ಜೀವನದ ಹಾದಿಯು ಸಾಗುತ್ತಾ ಇದೆ. ಚಲನೆಯ ವೇಗ ಮತ್ತು ವಿಸ್ತಾರವನ್ನು ಸೂಕ್ಷ್ಮವಾಗಿ ಗ್ರಹಿಸಿದರೆ ಆ ಪರವಸ್ತುವಿನ ಪ್ರಕಾಶದ ಹರಡುವಿಕೆಯೇ ಪ್ರಪಂಚದ ಹೊಳಪಾಗಿರುವುದು ಕಾಣುತ್ತದೆ. ಇದನ್ನು ನಾವೆಲ್ಲರೂ ಸೂಕ್ಷ್ಮವಾಗಿ ಗ್ರಹಿಸಿದರೆ ಕಾಣುವ ಸತ್ಯವೇ ಪರಮಾತ್ಮನನ್ನು ಕಾಣುವ ಕ್ರಿಯೆ ಆಗಿದೆ. ಭಗವಂತನ ಶಕ್ತಿಯಿಂದಲೇ ಎಲ್ಲವೂ ಪ್ರಕಾಶಮಾನವಾಗಿ ಕಾಣುವಂತಹದ್ದು. ವಜ್ರವು ಹೇಗೆ ತಳತಳನೆ ಉಜ್ವಲಿಸುತ್ತದೋ ಹಾಗೆ ಪರಬ್ರಹ್ಮನು ಈ ಜಗದೊಳಗೆ ಕಂಗೊಳಿಸುತ್ತಾ ಇದ್ದಾನೆ. ಮಾಯಾ ಪ್ರಪಂಚದಲ್ಲಿ ವಾಸ್ತವ ಮತ್ತು ಭ್ರಮೆಗಳ ನಡುವೆ ಇರುವ ವ್ಯತ್ಯಾಸವನ್ನು ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.